ದೃಷ್ಟಿದೋಷದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದ ವ್ಯಕ್ತಿಯೊಬ್ಬರ ಬಾಡಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಅರಿಕೋಡಿಯಲ್ಲಿ ನೆಲೆಯಾಗಿ ನಿಂತಿರುವಂತಹ ತಾಯಿ ಚಾಮುಂಡೇಶ್ವರಿಯು ದೃಷ್ಟಿ ನೀಡುವ ಮೂಲಕ ಕಾರಣಿಕವನ್ನ ಮೆರೆದಿದ್ದಾಳೆ. ಪುತ್ತೂರು ತಾಲೂಕಿನ ನವೀನ್ ಕೊಯ್ಲಾ ತಾಯಿ ಚಾಮುಂಡೇಶ್ವರಿ ಕೃಪೆಗೆ ಪಾತ್ರರಾದವರು. ಇವರಿಗೆ ಸುಮಾರು ವರ್ಷಗಳಿಂದ ಕಣ್ಣು ಕಾಣ್ತಾ ಇರಲಿಲ್ಲ. ನೊಂದ ಅವರ ಕುಟುಂಬವು ಅರಿಕೋಡಿಯ ಚಾಮುಂಡೇಶ್ವರಿ ದೇವಿ ಸನ್ನಿಧಿಗೆ ಬಂದು ತಮ್ಮ ನೋವನ್ನು ಹೇಳಿಕೊಂಡಿದ್ರು. ಇವರ ಕಷ್ಟ ಆಲಿಸಿ ಚಾಮುಂಡೇಶ್ವರಿ ಅಮ್ಮನವರು ತಮ್ಮ ಕೃಪಾ ದೃಷ್ಟಿಯನ್ನ ಇವರ ಮೇಲೆ ಬೀರಿದ್ದು ತನಗೀಗ ದೃಷ್ಟಿದೋಷದ ಕೊರತೆ ನೀಗಿ ಎಲ್ಲರಂತೆ ಓಡಾಡ್ತಾ ಇದ್ದೇನೆ ಎಂದು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಿಂದೆ ನಡೆದಾಡಲು ಅಸಾಧ್ಯವಾದ ಕಡಬ ಮೂಲದ ಯುವಕನ ಬಾಳಿನಲ್ಲಿ ಆತ್ಮನ ನಡೆದಾಡುವಂತೆ ಮಾಡುವ ಮೂಲಕ ಅರಿಕೋಡಿಯ ತಾಯಿ ಚಾಮುಂಡೇಶ್ವರಿ ತನ್ನ ಕಾರಣಿಕವನ್ನ ಮೆರೆದಿರುವುದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಸುಮಾರು 2017ನೇ ಇಸವಿಯಲ್ಲಿ ನಾನು ಅರಿಕೋಡಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದೆ. ಅಲ್ಲಿ ತಾಯಿ ಹತ್ರ ನನ್ನ ಕಣ್ಣಿನ ಸಮಸ್ಯೆಯನ್ನು ನಾನು ಕೇಳಿಕೊಂಡೆ. ದೇವಿ ನನಗೆ 3 ವರ್ಷಗಳ ಗಡುವನ್ನು ನೀಡಿ ನಿನ್ನ ಕಣ್ಣಿನ ಸಮಸ್ಯೆಯನ್ನು ಮತ್ತು ಈ ಸಮಾಜದಲ್ಲಿ ನಿನ್ನ ಸ್ಥಾನಮಾನವನ್ನು ನಾನು ಹೆಚ್ಚಿಸ್ತೇನೆ, ನಿನಗೊಂದು ಉದ್ಯೋಗವನ್ನು ಕಲ್ಪಿಸಿಕೊಡುತ್ತೇನೆ ಎಂದು ತಾಯಿ ಅಭಯವನ್ನು ಕೊಟ್ಟಳು. ತಾಯಿ ಅಭಯವನ್ನು ಕೊಟ್ಟ ಹಾಗೆ 3 ವರ್ಷದ ಒಳಗಡೆ ನನ್ನ ಕಣ್ಣಿನ ಸಮಸ್ಯೆಯು ಬಗೆಹರಿಸಿ ನಾನು ನಂಬಿರುವಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದಯೆಯ ಮೂಲಕ ನನ್ನ ಕಣ್ಣಿನ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟಿದ್ದಾಳೆ. ಹಾಗೆಯೇ ನನಗೆ ಈ ಸಮಾಜದಲ್ಲಿ ಉತ್ತಮ ಸ್ನಾನಮಾನ ಮತ್ತು ಉದ್ಯೋಗವನ್ನು ಕಲ್ಪಿಸಿಕೊಡುತ್ತೇನೆ ಎಂದು ತಾಯಿ ಕೂಡ ಅಭಯ ಕೊಟ್ಟಿದ್ದಳು. ಸೊ ಅದೇ ರೀತಿ ಈಗ ನಾನು ಧಾರ್ಮಿಕ ಹಾಗೂ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಐಟಮ್ಗಳನ್ನು ಉತ್ಪಾದನೆ ಮತ್ತು ಮಾರಾಟವನ್ನು ಕೂಡ ಮಾಡ್ತಾ ಇದ್ದೇನೆ. ಅರಿಕೋಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ತುಂಬ ಹಲವು ದೈವ ದೇವಸ್ಥಾನಗಳಿಗೆ ನಾನು ಐಟಮ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೇನೆ. ಸೊ ಇದೆಲ್ಲ ಆಗಿರುವಂಥದ್ದು ದೇವಿ ಚಾಮುಂಡೇಶ್ವರಿಯ ಕೃಪೆ ಮತ್ತು ಅಯ್ಯಪ್ಪ ಸ್ವಾಮಿಯ ಒಂದು ಆಶೀರ್ವಾದದಿಂದ ಅಂತ ನಾನು ನಂಬ್ಕೊಂಡಿದ್ದೇನೆ. ತಾಯಿ 9 ವೃಕ್ಷದ ಕೆಳಗಡೆ ನಿಂತು ಭಕ್ತರನ್ನು ಪೊರೆಯುತ್ತಾ ಇದ್ದಾಳೆ. ಸೊ ಸಾಕ್ಷಾತ್ ದುರ್ಗಾದೇವಿಯ 9 ಅವತಾರಗಳಲ್ಲಿ ಬಂದು ನೆಲೆ ನಿಂತಿರುವಂತಹ ಕ್ಷೇತ್ರ ಇದು. ಸೊ ನನ್ನ ಕಣ್ಣಿನ ಸಮಸ್ಯೆ ಕೂಡ ಬಗೆಹರಿಸಿದೆ. ನಾನೊಂದು ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಗಳಿಸಿಕೊಂಡಿದ್ದೇನೆ. ಹಾಗೆಯೇ ಉದ್ಯೋಗದಲ್ಲಿ ಕೂಡ ಸ್ವಂತ ಉದ್ಯೋಗವನ್ನು ಕೂಡ ತಾಯಿ ನನಗೆ ಕಲ್ಪಿಸಿಕೊಟ್ಟಿದ್ದಾಳೆ.